ಆಲೋಚನೆ ಮಾಡಿ ವಿದ್ಯಾರ್ಥಿಗಳೇ, ನಾವೆಲ್ಲ ನಾಗರ ಪಂಚಮಿಯಿಂದ ಪ್ರಾರಂಭ ಮಾಡ್ತೇವೆ ಹಬ್ಬಗಳನ್ನು. ನಾಗರ ಪಂಚಮಿಯ ನೆಕ್ಸ್ಟ್ ಕೆಲವರು ಹೇಳ್ತಾರೆ, ನೀವು ನಾಗನ ಕಲ್ಲಿಗೆ ಎಂತಕ್ಕೆ ಕರ್ಮಕ್ಕೆ ಹಾಲು ಹಾಕುದ ಅಂತ. ನಾವು ನಂಬಿದ್ದು ಇಂಗ್ಲೀಷಲ್ಲಿ, ವಿದೇಶದಲ್ಲಿ ಅದನ್ನು ಕೋಬ್ರಾ ಅಂತ ಕರೆದ್ರು, ನಾವು ಆದಿಶೇಷ ಅಂತ ನಂಬಿದ್ದೇವೆ. ಇದರಲ್ಲಿ ನಿಮಗೆ ಗೊತ್ತಿರಬೇಕು, ಆದಿಶೇಷ ಅಂತ ನಂಬಿದ್ದೇವೆ. ಆದಿಶೇಷನಿಗೆ ಬೋರ್ವೆಲ್ ತೆಗೆದು ಬೊಂಡದ ನೀರು ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾಗನ ರೂಪ ಮಾಡಿ ಮೊದಲು ಭೂಮಿಗೆ ತಂಪು ಮಾಡಿ ನೆಕ್ಸ್ಟ್ ಕೃಷ್ಣಾಷ್ಟಮಿ ಪ್ರಾರಂಭ ಮಾಡ್ತೇವೆ. ಕೃಷ್ಣಾಷ್ಟಮಿ ಪ್ರಾರಂಭ ಮಾಡುವಾಗ ಕೃಷ್ಣನನ್ನು ರಾತ್ರಿ ಜೈಲಿಂದ ಶಿಫ್ಟ್ ಮಾಡಿದರು. ಮೊನ್ನೆ ಒಬ್ಬರನ್ನು ಶಿಫ್ಟ್ ಮಾಡಿದ್ದಾರೆ, ಅದು ಬೇರೆ ಕಾರಣ. ಇದು ಕೃಷ್ಣನಿಗೆ ಕಂಸನಿಂದ ಅಪಾಯ ಉಂಟು ಅಂತ ಶಿಫ್ಟ್ ಮಾಡಿದ್ದು. ಶಿಫ್ಟ್ ಮಾಡುವಾಗ ಭಯಂಕರ ಮಳೆ ಬಿಸಿಲು ಬಂದು, ಇದು ಮಳೆ ಗಾಳಿ ಗುಡುಗು ಬಂತಂತೆ. ಮೇಲಿಂದ ಬಂದು ಆಸರೆಯಾಗಿ ನಿಂತದ್ದು ಮತ್ತೆ ಆದಿಶೇಷ. ಆಯ್ತಪ್ಪ ಕೃಷ್ಣ ಮಣ್ಣು ತಿಂದ ಅಂತೇಳಿ ಅಮ್ಮ ಬಂದು ಬಾಯಿ ಬಿಡು ಅಂತ ಹೇಳುವಾಗ ಕೃಷ್ಣ ಬಾಯಿ ಬಿಟ್ಟಾಗ ಅಮ್ಮನಿಗೆ ಬ್ರಹ್ಮಾಂಡ ಕಂಡಿತಂತೆ. ನೀವು ಯಾರು ಬ್ರಹ್ಮಾಂಡ ತೋರಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಅಮ್ಮ ನಿಮ್ಮಲ್ಲಿ ಬಾಯಿ ಬಿಡ್ಲಿಕ್ಕೆ ಹೇಳುವಾಗ ಮಾರುತಿ, ವಿಮಲ್, ಗುಟ್ಕ, ಮಾವೋ, ಮಧು ಇಲ್ಲದಿದ್ದರೆ ಸಾಕು. ಮತ್ತು ಕೆಲವು ಮನೆಯಲ್ಲಿ ಮಕ್ಕಳ ಬ್ರಹ್ಮಾಂಡ ಗೊತ್ತಾಗಬೇಕಾದ್ರೆ ಬಾಯಿ ಬಿಡ್ಲಿಕ್ಕೆ ಹೇಳಬೇಕಾಗಿಲ್ಲ, ಮೊಬೈಲ್ನ ಲಾಕ್ ತೆಗೆದು ಕೂಡ ಹೇಳಿದರೆ ಬ್ರಹ್ಮಾಂಡ ಇರ್ತದೆ ಅದರಲ್ಲಿ. ಇದರಿಂದ ಈ 4ರಿಂದ ನಾವು ಜಾಗೃತೆ ಇಲ್ಲದಿದ್ದರೆ ನಮಗೆ ಎಷ್ಟು ಮಾರ್ಕ್ ಬಂದರೂ ಪ್ರಯೋಜನ ಇಲ್ಲ. ನಾವೆಲ್ಲ ಮದುವೆ ಮಾಡಿ ಕೊಡುವಾಗ ಹೇಳ್ತೇವೆ, ಒಳ್ಳೆ ಒಳ್ಳೆ ಮಂತ್ರ ಹೇಳಿ, ಒಳ್ಳೆ ನೋಡ್ಕೊಳ್ಬೇಕು, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊ, ಎಲ್ಲದನ್ನು ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ನೋಡ್ತಾ ಇದ್ದ ಹೆಂಡತಿಯೇ ಸ್ವಲ್ಪವೇ ವಿಷ ಹಾಕಿ ಕೊಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತ ಆದರೆ, ಹಾಗಾದರೆ ಚೆನ್ನಾಗಿ ನೋಡಿಕೊಂಡು ಏನು ಪ್ರಯೋಜನ ಆಯಿತು? ಮೊದಲೆಲ್ಲ ಎಲ್ಲಿಗಾದರೂ ಹೋಗುವಾಗ ಮಕ್ಕಳಲ್ಲಿ ಹೇಳ್ತಾ ಇದ್ರು, ಯಾರಾದರೂ ಪರಿಚಯದವರು ಬಂದರೆ ಮಾತ್ರ ಬಾಗಿಲು ತೆಗಿ, ಇಲ್ಲಾದರೆ ಬಾಗಿಲು ತೆಗಿಬೇಡ ಅಂತ. ಈಗ ಪರಿಚಯದವರಲ್ಲ, ಅಜ್ಜ ಮೊಮ್ಮಗ ಮತ್ತು ಅಳಿಯ ಬರಲಿಕ್ಕೂ ಗೊತ್ತಿಲ್ಲ, ಅಜ್ಜ ಬಾಗಿಲು ತೆಗೆದ್ರು, ಚಂದ ಊಟ ಮಾಡಿದರು, ಊಟ ಮಾಡಿ ಚಹಾ ಕುಡಿದ್ರು, ಹೋಗುವಾಗ ಅಜ್ಜನನ್ನು ಕಡಿದು ಅಂಗಳದಲ್ಲಿ ಇಟ್ಟು ಹೋದ್ರು. ಇನ್ನು ಯಾರ ಮೇಲೆ ವಿಶ್ವಾಸ ಇಡುದು? ಅದಕ್ಕೆ ನಮ್ಮ ಭಾರತವನ್ನು ವಿಶ್ವಗುರು ಕರೆದದ್ದು ಯಾಕೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಭಾರತವನ್ನು ವಿಶ್ವಗುರು ಅಂತ ಕರೆದಂಥ ಉದ್ದೇಶವೇ ಅತ್ಯಂತ ಒಳ್ಳೆಯ ಕೌಟುಂಬಿಕ ವ್ಯವಸ್ಥೆ ಇರುವಂಥ ದೇಶ ಇದ್ದರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಎಂಬ ಸ್ಥಾನದಲ್ಲಿಟ್ಟು ಫ್ಯಾಮಿಲಿ ಸಿಸ್ಟಮ್, ಇವತ್ತು ಫ್ಯಾಮಿಲಿ ಸಿಸ್ಟಮ್ ಅಪಾಯದಲ್ಲಿದೆ. ಮನೆಯೊಳಗೆ ಮಾನವೀಯ ಸಂಬಂಧಗಳು ದೂರ ಆಗ್ತಾ ಇದೆ. ಮೊದಲು ವಿಶ್ವಾಸ ಎಷ್ಟಿತ್ತು ಅಂತ ಹೇಳಿದರೆ ಬಾಗಿಲೇ ಇರಲಿಲ್ಲ, ಆಮೇಲೆ ವಿಶ್ವಾಸ ಕಡಿಮೆಯಾಗಿ ಬಾಗಿಲು ಬಂತು, ಆಮೇಲೆ ವಿಶ್ವಾಸ ಕಡಿಮೆಯಾಗಿ ಲಾಕ್ ಬಂತು, ಆಮೇಲೆ ವಿಶ್ವಾಸ ಕಡಿಮೆಯಾಗಿ ಹೊರಗೆ CC ಕ್ಯಾಮರಾ ಬಂತು, ಈಗ ಮತ್ತೂ ಕಡಿಮೆಯಾಗಿ ಒಳಗೆ CC ಕ್ಯಾಮರಾ. ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಬಂತು, ಮಗಳ ತಲೆಗೆ CC ಕ್ಯಾಮರಾ ಸಿಕ್ಕಿಸಿದ ಅಪ್ಪ. ಇನ್ನು ನಮಗೂ ಕೂಡ ವಯರಿಂಗ್ ಮಾಡುವ ಪರಿಸ್ಥಿತಿ ಬರ್ತದೆ. ಹೀಗಿದ್ರೆ ಮುಂದೆ ಹೇಗೆ ಜೀವನ? ಅದಕ್ಕಾಗಿ ಹೇಳ್ತಾ ಇರೋದು ವಿದ್ಯಾರ್ಥಿಗಳು. ಅದಕ್ಕೆ ನೋಡಿ, ನಾವು ಚಿಕ್ಕದಿರುವಾಗ 6 ವರ್ಷದವರೆಗೆ ಏನಾದರೂ ತಲೆಬಿಸಿತ್ತ, ನಮ್ಮ ಅಪ್ಪ ಅಮ್ಮ ಹೇಳಿದ್ದೆಂಥದ್ದು, ನಿಮ್ಮ ಅಪ್ಪ ಅಮ್ಮ ಅಲ್ಲ, ನಮ್ಮ ಅಪ್ಪ ಅಮ್ಮ. ನೀವೆಲ್ಲ LKG UKG ಹೋಗಿರ್ಬೋದು. 6 ವರ್ಷದ ನಂತರ ಏನೂ ಇಲ್ಲ. 6 ವರ್ಷದವರೆಗೆ ತರಕಾರಿ ಕೊಯ್ಲಿಕ್ಕೆ ಹೋಗು, ತೋಟಕ್ಕೆ ಹೋಗು, ಗದ್ದೆಗೆ ಹೋಗು, ಅದು ಹೋಗು, ಇದು ಹೋಗು, ಮತ್ತೊಂದು ಹೋಗು, ಬೊಗ್ಗಿಗೆ ಊಟ ಹಾಕೊಳ್ಳದೆ ಮಗ್ಗಿಗಾಳಿ ಅಂತ ಹೇಳಿಲ್ಲ. 6 ವರ್ಷದ ನಂತರ ಶಾಲೆಗೆ ಸೇರಿಸುವಾಗ ಒಂದು ಹೊರೆ ಕಾಣಿಕೆ ಕೊಂಡೋದಾಗಿ ಬುಡ್ಕ ಕೊಂಡೋಗಿ ಹಾಕುವುದು ಬರುವುದು. ಆಗ ನಮಗೆ ಪ್ರಕೃತಿಯಲ್ಲಿ ಎಂತ ಎಲ್ಲ ಇತ್ತು ಅಂತ ಕ್ಲೀನ್ ಗೊತ್ತಾಗ್ತಿತ್ತು. ಇವತ್ತು ಚೇರಂಟೆ, ಕುರುವಾಯಿ, ಮೊಂಟೆಯನ್ನು ಗೂಗಲಲ್ಲಿ ಕೇಳೋದು ಮಕ್ಕಳು. ಹಲೋ ಗೂಗಲ್, ವಾಟ್ ಇಸ್ ಮೊಂಟೆ ಅಂತ. ಅದು ಕರೆಕ್ಟ್ ಕೇಳಿದರೆ ಮೊಂಟೆ ತೋರಿಸ್ತದೆ, ಇಲ್ಲದ್ರೆ ಒಂಟೆ ತೋರಿಸ್ತದೆ, ಇಲ್ಲದ್ರೆ ಸೊಂಟೆ ತೋರಿಸ್ತದೆ. ಅದನ್ನೇ ನಂಬುವ ಪರಿಸ್ಥಿತಿಯಲ್ಲಿದ್ದೇವೆ. ತಂತ್ರಜ್ಞಾನದ ಒಳಗೆ ಹೋಗಿ 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 ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ. ಮತ್ತು ನಮ್ಮ ದೇವರು ಬಂದು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಆಗುವುದಿಲ್ಲ. ಆನ್ಲೈನ್ ಕ್ಲಾಸ್ ಇರುವಾಗ ಒಂದು ಮನೆಯಲ್ಲಿ ಹುಡುಗಿ ನಿಂತದ್ದು ಹೀಗೆ ಬಾಕಿ. 10 ನಿಮಿಷ ಕಳೆದು ಮನೆಯವರು ಹೋಗಿ ನೋಡುವಾಗ ಏನೋ ಕಡಪು ದೋಷ ಇರ್ಬೋದು ಅಂತ ಅಲ್ಗಾಡಿಸಿ ನೋಡುವಾಗ ಆನ್ಲೈನಲ್ಲಿ ಭರತನಾಟ್ಯ ಕ್ಲಾಸ್ ಶುರುವಾಗಿದೆ. ಟೀಚರ್ ನಿಂತ ಕೂಡಲೇ ನೆಟ್ವರ್ಕ್ ಹೋಗಿದೆ. ಕಾಲ್ಗೆಳಗೆ ಹಾಕಲಿಕ್ಕೆ ಟೀಚರೇ ಬರಬೇಕು. ಇವತ್ತಿನ ನಮ್ಮ ತಂತ್ರಜ್ಞಾನದ ಒಳಗೆ ಹೋಗಿ ಪ್ರಾಕೃತಿಕ ನಾಲೆಜನ್ನು ಕಂಪ್ಲೀಟ್. ಮೊನ್ನೆ ಒಬ್ಬನಿಗೆ CETಯಲ್ಲಿ ರ್ಯಾಂಕ್ ಬಂದಿತ್ತು. ವಿಷಯ ನೋಡಿ, ನಾಲೆಜಿಗೂ ಇದಕ್ಕೂ ಸಂಬಂಧ ಬೇಕು ಅಂತ. CETಯಲ್ಲಿ ರ್ಯಾಂಕ್ ಬಂದಿದ್ದ ಹುಡುಗ ಮನೆಯಲ್ಲಿ ಅವನ ರ್ಯಾಂಕ್ ಬಂದದ್ದಕ್ಕೆ ಸತ್ಯನಾರಾಯಣ ಪೂಜೆ ಹರಕೆ ಹೇಳಿದರು. ಪೂಜೆಗೆ ಬರಬೇಕಲ್ಲ ಅವ ಕೂತ್ಕೊಳ್ಳಿಕ್ಕೆ. ಬಂದ, ಅರ್ಚಕರು ಹೇಳಿದರು ಮಾವಿನ ತುದಿತ ಅಂತ ಕಲಶಕ್ಕಿಡ್ಲಿಕ್ಕೆ. ಸೀದಾ ಆ್ಯಕ್ಟಿವ ಸ್ಟಾರ್ಟ್ ಮಾಡಿ ಹೋದದ್ದು 3 kg ಮಾವಿನ ಹಣ್ಣು ತಂದದ್ದು. ಅದರ ಎಲ್ಲ ತುದಿ ಕಟ್ಟು ಮಾಡಿ ಟೋಪಲ್ಲಿ ಹಾಕಿಕೊಂಡೋಗಿ ಅರ್ಚಕರಿಗೆ ಕೊಟ್ಟ.
ಕಲಶಕ್ಕಿಡುವ ಮಾವಿನ ತುದಿ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೇವೆ ನೋಡಿ. ಅವನಲ್ಲಿ ಹಲಸಿನ ತುದಿ ತರಲಿಕ್ಕೆ ಹೇಳ್ತಿದ್ರೆ ಮರಕ್ಕೆ ಹತ್ತಿ ಸಾಯುವುದಿಲ್ಲ ಅವತ್ತು. ಅದಕ್ಕೆ ಹೇಳಿದ್ದು, ನಮ್ಮಲ್ಲಿ ಪ್ರಾಕ್ಟಿಕಲ್, ನಮ್ಮ ಜೀವನದ ಸತ್ಯ ಮುಖವಾಡ ಹಾಕ್ಕೊಂಡು ನಾವೆಲ್ಲ ಮಾತಾಡೋದು 4 ಜನ ಏನು ಹೇಳ್ಯಾರು, 4 ಜನ ಏನು ಹೇಳ್ಯಾರು, ಆ 4 ಜನ ಯಾರು ಅಂತ ನಮಗೆ ಬೇಕಾಗಿ ನಮ್ಮ ಇದಕ್ಕೆ ಸರಿಯಾಗಿ ನಾವು ಬದುಕಬೇಕು. ಆಗಿವತ್ತು ಸಾಮರಸ್ಯ ತುಂಬ ಇದಾಗ್ತಾ ಇದೆ. ಮೊನ್ನೆಲ್ಲ ಬಂತಲ್ಲ ಎಂಥದ್ದು, ಬೆಳಿಗ್ಗೆ ಮದುವೆ ಅಂತೆ, ಮಧ್ಯಾಹ್ನ ಜಗಳ ಅಂತೆ, ಸಂಜೆ ಡೈವರ್ಸ್ ಅಂತೆ. ನಾವು 500 ರೂಪಾಯಿ ಕವರ್ನಲ್ಲಿ ಸುಮ್ಮನೆ ಅಲ್ವ ಹಾಕಿಡು, ಸಂಜೆ ಹೋಗಿ ಕವರ್ ತಗೊಂಡು ಬರಬೇಕು. ಅದರ 500 ರೂಪಾಯಿದು ಕೋಳಿಗೊಂಡೋದ್ರೆ 4 ದಿವಸಕ್ಕೆ ಸಾಕಾಗ್ತದೆ. ಇವರ ಮದುವೆ ಸಂಜೆಗೆ ಮುರಿದು ಹೋಗ್ತದೆ. ಅದಕ್ಕೆ ಇವತ್ತು ಮಕ್ಕಳಿಗೆ ಬೇಕಾದ್ದು ನಾಲೆಜ್, ಜೀವನ ಹೋಗುವಂಥ ಶಿಕ್ಷಣ ಬೇಕಾದ್ದು ವಿದ್ಯಾರ್ಥಿಗಳು. ಅದಕ್ಕೆ ನೋಡಿ, ನಾವು ಚಿಕ್ಕದಿರುವಾಗ 6 ವರ್ಷದವರೆಗೆ, ಈಗ 3.5 ವರ್ಷದಲ್ಲೇ ಸುಳ್ಳು ಹೇಳುವುದು. ಜಾನಿ ಜಾನಿ, ಎಸ್ ಪಾಪ, ಈಟಿಂಗ್ ಶುಗರ್, ನೋ ಪಾಪ, ಟೆಲ್ಲಿಂಗ್ ಲೈಸ್, ನೋ ಪಾಪ, ಓಪನ್ ಯುವರ್ ಮಾತು, ಹೆ ಹೆ ಹೆ, ಬಾಯಲ್ಲಿ ಸಕ್ಕರಂಟು. ನಾವು ಚಿಕ್ಕದಿರುವಾಗ 1ನೇ ಕ್ಲಾಸಲ್ಲಿ ಪ್ರಾಯ ನೋಡಲಿಕ್ಕೆ ಗೊತ್ತಿಲ್ಲದೆ ಬಲದ ಕೈಯನ್ನು ಹೀಗೆ ಮಾಡಿ ಇಲ್ಲಿ ತಾಕಿದರೆ 6 ವರ್ಷ ಆಯಿತು. 1ನೇ ಕ್ಲಾಸಲ್ಲಿ ಕೂತ್ಕ, 1ನೇ ಪಾಠ ಅಗಸ, ಮಾಡಿದ್ದನ್ನು ಒಗಿಲಿಕ್ಕೆ ಬಂದದ್ದು ನೀನು, ಆಟ, ಇಲ್ಲಿ ಆಟ ಆಡಬೇಡ, ಇಲ್ಲಿ ಪಂಚಲಿಂಗೇಶನನ್ನು ನೆನೆದು ಮಾಲಿಂಗೇಶನನ್ನು ನೆನೆದು ಊಟ ಮಾಡು, ಉದ್ಧಾರ ಆಗ್ತದೆ.